ಅವ್ರು ನೈಟಿಯಲ್ಲಿದ್ದಾರೆ, ನಾನು ರೆಡಿಯಾಗಿ ಬರ್ತೇನೆ ಅಂತ ಓಡ್ತಿದ್ದಾರೆ ನೋಡಿ. ನೋಡಿ ಪಾರಿವಾಳ ಉಂಟು, ಪಾರಿವಾಳ. ಇದೆಂತ ಪಾರಿವಾಳ ಈಗ? ಪ್ರಾಣಿ ಪಕ್ಷಿಗಳ ಪ್ರೇಮಿ ಚಿಕ್ಕ. ಇಲ್ಲಿ 2 ಮರಿ ಉಂಟು ನೋಡಿ. ನಮಸ್ಕಾರ, ನಮಸ್ಕಾರ. ಪರಿಚಯ ಇದ್ದಾ? ಕೊಡ್ತೀರಾ? ಹಾ, ಹಾಗಾದ್ರೆ ಬನ್ನಿ ಆಯ್ತಾ. ಇಲ್ಲೇ ಮನೆ, ಮಾಲಿಂಗೇಶ್ವರ ದೇವಸ್ಥಾನದ ಹಿಂದೆ ಮನೆ. ಬನ್ನಿ ಬನ್ನಿ, ಬರ್ಬೇಡಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಸೊ ಮನೆ ಎಲ್ಲ ಚೇಂಜ್ ಆಗಿ ಕಾಣಿಸ್ತಾ ಉಂಟಾ? ಇದು ಗುಬ್ಬಿ ಚಿಕ್ಕಿಯ ಮನೆಗೆ ಬಂದಿದ್ದೇನೆ. ಸೊ ಇಲ್ಲಿ ಅವರ ಮಕ್ಕಳೆಲ್ಲಿದ್ದಾರೆ ನೋಡಿ. ಹಾಯ್ ಮಾಡಿ. ಅವ್ರು ನೈಟಿಯಲ್ಲಿದ್ದಾರೆ, ನಾನು ರೆಡಿಯಾಗಿ ಬರ್ತೇನೆ ಅಂತ ಓಡ್ತಿದ್ದಾರೆ ನೋಡಿ. ಎಸ್, ಇವತ್ತು ವ್ಲಾಗ್ ಮಾಡ್ತೇನೆ. ಇಲ್ಲಿ ಒಂದಷ್ಟು ಪಾರಿವಾಳ, ಗಿಳಿ ಮತ್ತೆ ನಾಯಿ ಎಲ್ಲ ಉಂಟು, ಎಲ್ಲ ತೋರಿಸ್ತೇನೆ ನಿಮಗೆ. ಸೊ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ. ನೋಡಿ ಪಾರಿವಾಳ ಉಂಟು, ಪಾರಿವಾಳ. ಇದೆಂತ ಪಾರಿವಾಳ ಈಗ? ಎಂತ? ನ್ಯೂ ಪಾರಿವಾಳ. ಎಂತ ಸರ್ ಇದಕ್ಕೆ? ಬೇರೆ ಬೇರೆ ಟೈಪ್ ಇದುಂಟು ಪಾರಿವಾಳ ನೋಡಿ. ಇದು ಕೋಳಿ ಪಾರಿವಾಳವಾ? ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತಾನೆ. ಅದು ಹೋಗುದಿಲ್ವಾ? ಪ್ರಾಣಿ ಪಕ್ಷಿಗಳ ಪ್ರೇಮಿ ಚಿಕ್ಕ. ಇಲ್ಲಿ 2 ಮರಿ ಉಂಟು ನೋಡಿ. ಹತ್ತೋಲ್ಯಾ ಪೂಜಾ ಬೊಚ್ಚಿ ಬಿಡು ಎಲ್ಲ. ಇಲ್ಲಿ 2 ನಾಯಿ ಉಂಟು. ನಮಸ್ಕಾರ, ನಮಸ್ಕಾರ. ಪರಿಚಯ ಇದ್ದಾ? ಕೋಳಿ. ಗಿಳಿ ಅಲ್ಲ? ಗಿಳಿ ಉಂಟು ನೋಡಿ, ಗಿಳಿ ಗಿಳಿ ಗಿಳಿ. ಹಾಯ್, ಮಾತಾಡುದಿಲ್ವಾ ಗಿಳಿ? ನೋಡಿ ಗಿಳಿ ಗಿಳಿ ಗಿಳಿ. ಅಬ್ಬೋ, ಇವರು ರೆಡಿಯಾಗಿ ಬಂದ್ರು, ನೈಟಿಂದ ಚೂಡಿಗೆ ಬಂದ್ರು. ಇಲ್ಲ, ಅವ್ರಿಗೆ ಹೋಗ್ಲಿಕ್ಕೆ ಉಂಟು, ಹಾಗೆ ರೆಡಿ ಆಗ್ತದೆ. ಜಾಲಿ ಆಯ್ತಾ? ಉರು ಯಾರಜ್ಜಿ ಅವ್ರಿಗೆ ಉರು ಆಗ್ಲಿಕ್ಕಿಲ್ಲ ನೋಡಿ, ಬೋರ್ ಆಗ್ಲಿಕ್ಕಿಲ್ಲ. ಪ್ರಾಣಿ ಪಕ್ಷಿಗಳೊಟ್ಟಿಗೆ ಆಟ ಆಡಿಕೊಂಡಿರ್ಬೋದು. ಫ್ರೆಂಡ್ ಮಾಡ್ತೀವಿ. ಈ ತೆಪ್ಪು ನನ್ನ ಬೇದಾಯ್ತು ನನ್ನ ಕೂತದೈ. ಇದು ಈ ಹೂವಿನ ಗಿಡ ಮಾತ್ರ ಸುಮಿತ್ರಕ್ಕ ನೋಡಿದ್ರೆ ವಿಡಿಯೋದಲ್ಲಿ ನಾಳೆ ಓಡಿಕೊಂಡು ಬರ್ತಾರೆ. ಅವ್ರಿಗೂ ಭಾರಿ ಊಟ ಮಾತ್ರ ಫುಲ್ ಉಂಟು. ಗಾರ್ಡನ್ ನೋಡಿ, ಹೂಗಳ ರಾಶಿ ಉಂಟು ಇಲ್ಲಿ. ಮಾತ್ರ ಒಂದು ಸಹ ಕೊಡುದಿಲ್ಲ ಆಯ್ತಾ. ಕೋಳಿ ಉಂಟು, ಕಟ್ಟದ ಕೋರಿಯಾ? ಎಲ್ಲಿಂದ ತಂದದ್ದು? ಇದು ನನ್ನ ಫ್ರೆಂಡ್ನವರೆಲ್ಲ ಕೊಟ್ಟದ್ದು ನಿಮಗೆ. ಕೊಟ್ಟದ್ದಾ? ಅದನ್ನೆಲ್ಲ ನೀವು ಚಂದ ಮಾಡಿ ಜಾಗ್ರತೆಯಲ್ಲಿ ಯಾರಾದ್ರೂ ಬಂದು ತಕೊಂಡೋಗುದಿಲ್ವಾ? ಹೇಳಿದವರಿಗೆ ಕೊಡ್ತೇನೆ. ಕೊಡ್ತೀರಾ? ಹಾ, ಹಾಗಾದ್ರೆ ಬನ್ನಿ ಆಯ್ತಾ. ಇಲ್ಲೇ ಮನೆ, ಮಾಲಿಂಗೇಶ್ವರ ದೇವಸ್ಥಾನದ ಹಿಂದೆ ಮನೆ. ಬನ್ನಿ ಬನ್ನಿ, ಬರ್ಬೇಡಿ. ಇದು ಅವರ ಮನೆ. ಗುಡ್ದೀಪ ಎಲ್ಲ ಉಂಟು. ಇದೇರ್ ಮಂತನ ಗುಡ್ದೀಪ ಮಗಲ್ಲ? ಅಕ್ಕನ ಮಗ ಮಾಡಿದ್ದ? ಅದು ಯಾರ ಮಗ? ಅದು ನಮ್ಮ ಪರಿಚಯ. ಚಂದ ಉಂಟು. ಇದು ಯಾರು ತಂದದ್ದ? ಮಾಡಿದಲ್ಲ, ನಾನು ತೋರಿಸುವಾಗ ಮಾಡಿದ ಅನ್ಕೊಂಡು. ಕೊಂಬೆಟ್ಟಿದ್ದ ತಂದದ್ದ? ಈಗ ಸಂಗೀತ ಕ್ಲಾಸ್ ಉಂಟು, ಸಂಗೀತ ಕ್ಲಾಸ್. ಮೀನು.
ಕೊಂಬು ಮೀನು. ಹೋಲಿ ಆತ. ಸಂಗೀತ ಕ್ಲಾಸ್ ಏರು ಟೀಚರ್ ಏರು ಈಗ ಬರ್ಬೇಕಷ್ಟೇ. ನೀವು ಸಹ ಸಂಗೀತ ಕಲಿತೀರಾ? ಮಕ್ಕಳು 20 ಮಕ್ಕಳು ಇದ್ದಾರೆ. 20 ಮಕ್ಕಳು 7 ಸಾವಿರ. ಇದು ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಏನು ಅಂತ ಹೇಳಿದರೆ, ಈಗ ಆಲ್ರೆಡಿ ಎಲ್ರಿಗೂ ಗೊತ್ತಿರೋ ಹಾಗೆ ಕಾಂಪಿಟೇಷನ್ ಇಟ್ಟಿದ್ದೇನೆ ಅಲ್ವಾ, ಮಕ್ಕಳ ದಿನಾಚರಣೆ ಪ್ರಯುಕ್ತ ಸ್ಮೈಲ್ ಪ್ಲೀಸ್ ಕಂದಮ್ಮ ಅಂತ. ಸೊ ಅದು ನಾಳೆಗೆ ಲಾಸ್ಟ್ ಡೇಟ್. ಇವತ್ತೇನು ವ್ಲಾಗ್ ಹೋಗ್ತಾ ಇದೆಯೋ ಸೊ ನಾಳೆಗೆ ಲಾಸ್ಟ್ ಡೇಟ್ ಆಯ್ತು. ಇರಬೇಕು ಹಚ್ಚಿದೆ ನನಗೆ. ಸೊ ನಾಳೆಗೆ ಲಾಸ್ಟ್ ಡೇಟ್. ಯಾರೆಲ್ಲ ಕಳಿಸಿಲ್ಲ ಆದಷ್ಟು ಬೇಗ ಕಳಿಸಿ. ಮತ್ತು ಅದರಲ್ಲಿ ಫಸ್ಟ್ ಪ್ರೈಸ್ ಅಂದರೆ ಅದೃಷ್ಟಶಾಲಿ ಅಂತ, ಅದು ಚೀಟಿ ತೆಗೆಯೋದು. ಸೊ ಅದಕ್ಕೆ 3,000 ರೂಪಾಯಿ ಕ್ಯಾಶ್ ಪ್ರೈಸ್. ಮತ್ತು ಬೆಸ್ಟ್ ಫೋಟೋ ಎಲ್ಲ ಅದರಲ್ಲಿ ಎಲ್ಲ ಥೀಮ್ ಇರಬೇಕಂದ್ರೆ ಕಾಸ್ಟ್ಯೂಮಿಂದ ಹಿಡಿದು ನಮ್ಮ ಟೈಟಲ್ ಏನು ಸ್ಮೈಲ್ ಪ್ಲೀಸ್ ಕಂದಮ್ಮ ಅಲ್ವಾ, ಸೊ ಅದೆಲ್ಲ ಕೌಂಟಾಗಿ ಸೊ ಅದಕ್ಕೆ 1,500 ಮತ್ತು ಹೈಯೆಸ್ಟ್ ಲೈಕಿಗೆ 1,000, ಟೋಟಲ್ 5,500 ಕ್ಯಾಶ್ ಪ್ರೈಸ್ ಈ ಸಲ. ಆ್ಯಂಡ್ ಎಂಟ್ರಿ ಫೀಸ್ 50 ಇದೆ. ಸೊ ಅದರಲ್ಲಿ ಉಳಿದಿರುವಂಥ ಹಣವನ್ನು ಗೌರ್ಮೆಂಟ್ ಸ್ಕೂಲಿನ ಬಡ ವಿದ್ಯಾರ್ಥಿಗಳಿಗೆ ಹೋಗುತ್ತೆ. ಸೊ ಇಷ್ಟು ಹೇಳಿಕ್ಕಿತ್ತು ನನಗೆ. ಇವತ್ತಿನ ವಿಡಿಯೋ ಇಷ್ಟ ಆಯಿತಾ? ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ನಾಳೆ ವಿಡಿಯೋದಲ್ಲಿ ಸಿಗೋಣ. ಬಾಯ್.